ಈ ದಿವಸ ಏನು ನಮಗೆ ನಿರಂತರವಾಗಿ ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೋ ಕಾಡಂಚಿನ ಪ್ರದೇಶದಲ್ಲಿರುವಂತಹ ಗ್ರಾಮಗಳು ಈ ದಿವಸ ನಾವು ದೇಪೇಗೌಡರಿಗೆ ನಾವೆಲ್ಲರೂ ಕೂಡ ಭೇಟಿಯನ್ನು ನೀಡಿ ಇಲ್ಲಿ ನಿರಂತರವಾದ ಸಮಸ್ಯೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಏನೇನು ಹೇಳ್ತೀವಿ ಆ ಸಮಸ್ಯೆ ಕಾಡಂಚಿನ ಪ್ರದೇಶ ಆಗಿರೋದ್ರಿಂದ ಇವರು ಪ್ರತಿ ರಾತ್ರಿ ಇಲ್ಲಿ ಆನೆಯಿಂದ ಸಾಕಷ್ಟು ಸಮಸ್ಯೆಗಳಾಗಿ ಕಾಡಾನೆಗಳಿಂದ ಬೆಳೆ ನಾಶ ಕೂಡ ಆಗಿರೋಂಥದ್ದು. ನಮಗೆ ನಿರಂತರವಾಗಿ ಫೋನ್ ಕಾಲ್ಸ್ ಬರ್ತಾ ಇತ್ತು. 2 ವಾರದಿಂದ ನಾವು ಈ ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಇಲ್ಲೂ ಕೂಡ ನಾವು ಒಂದು ಜನಸಂಪರ್ಕ ಸಭೆಯನ್ನು ನಡೆಸಿದ್ದು. ಆ ಸಭೆಯಲ್ಲೂ ನಾವು ಸಾಕಷ್ಟು ಕಂಪ್ಲೇಂಟ್ಸು ಎದುರಾದಾಗ ನಾವು ಅರಣ್ಯ ಅಧಿಕಾರಿಗಳು ಕೂಡ ಆ ಒಂದು ಸಭೆಯಲ್ಲೇ ನಾವು ಸೂಚನೆಗಳನ್ನು ಕೊಟ್ಟಿದ್ದು. ಹಾಗೆ ಏನು ಸಮಸ್ಯೆಗಳಿದೆ ತಿಳಿಬೇಕಾಗಿ ನಾವು ಈ ದಿವಸ ನಾವೇ ನಮ್ಮ ಹಿರಿಯರು ಮಹಾಶಿವ ಕರಳೆ ಕೇಶವಮೂರ್ತಿ ಅವರಿದ್ದಾರೆ, ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಕುರಟಿ ಮಹೇಶ್ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಮಾರುತಿರವರು, ಹಾಗೆ ನಮ್ಮ ಎಲ್ಲ ಹಿರಿಯ ನಾಯಕರುಗಳು ಬಂದಿದ್ದಾರೆ. ಜೊತೆಗೆ ನಮ್ಮ ದೇಪೇಗೌಡನಪುರದ ಎಲ್ಲ ಗ್ರಾಮಸ್ಥರಿದ್ದಾರೆ. ಎಲ್ಲ ನಮ್ಮ ದೇಪೇಗೌಡನಪುರ ಗ್ರಾಮಸ್ಥರಿಗೆ ಹಾಗೆ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಎಲ್ಲರೂ ಕೂಡ ಆ ಒಂದು ಮಾಹಿತಿನ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಅತಿ ಶೀಘ್ರದಲ್ಲಿ ಈ ರೇಲ್ ಬ್ಯಾರಿಕೇಡ್ ವ್ಯವಸ್ಥೆ ಆಗಿದ್ದೇ ಆದಲ್ಲಿ ಈ ಒಂದು ಕಾಡಾನೆ ದಾಳಿ ಏನಿದೆ ಇದು ಕಂಟ್ರೋಲಿಗೆ ಬರ್ತದೆ. ಆದ್ದರಿಂದ ಅದೇ ಈಗ ಅತಿ ಮುಖ್ಯವಾಗಿ ಏನು ಟ್ರೆಂಚು ಎಲ್ಲಿ ಬೇಕಾಗಿದೆ ಅವೆಲ್ಲವನ್ನು ಸಿಲ್ಟನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಈಗಾಗಲೇ ಅರಣ್ಯ ಅಧಿಕಾರಿಗಳಿಗೆ ಹೇಳಿದ್ದೇವೆ. ಅದು ಎಸ್ಟಿಮೇಟನ್ನು ಕೊಡಲಿಕ್ಕೆ, ಒಂದು ಮನವಿಯನ್ನು ಕೊಡಲಿಕ್ಕೆ, ಅದನ್ನು ಕೂಡ ಅತಿ ಶೀಘ್ರದಲ್ಲಿ ನಾವು ಮಾನ್ಯ ಅರಣ್ಯ ಸಚಿವರ ಗಮನಕ್ಕೆ ತಂದು ಆ ಸಿಲ್ಟನ್ನು ಕ್ಲೀನ್ ಮಾಡಿಸ್ಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಕಲ್ಪಿಸ್ಕೊಡ್ತಾರೆ. ಇಲ್ಲ, ನಮಗೆ ನಿರಂತರವಾಗಿ ಫೋನ್ ಕಾಲ್ಸು ರಾತ್ರಿ ಹೊತ್ತೇ ಜಾಸ್ತಿ ಬರೋದು. ದೇಪೇಗೌಡನಪುರದವ್ರು ರಾತ್ರಿ ಹೊತ್ತೇ ಜಾಸ್ತಿ, 11 ಗಂಟೆ ಮೇಲೆ ಫೋನ್ ಮಾಡೋದು ಜಾಸ್ತಿ. ಆದ್ದರಿಂದ ಇವರು ದಿನ ಕಾಲ್ಸ್ ಬರ್ತಾ ಇತ್ತು. ಆಮೇಲೆ ನಾವು ಜನಸಂಪರ್ಕ ಸಭೆ ಮಾಡಿದ್ಮೇಲೂ ಕೂಡ ಕಾಲ್ಸ್ ಬರೋ ಅಂತ ಶುರು ಆಯಿತು. ಆದ್ದರಿಂದ ನಾವೇ ಬಂದು ಫಿಸಿಕಲ್ ಆಗಿ ಇವ್ರು ಏನು ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ದಾರೆ ನನ್ನ ತಿಳ್ಕೊಳ್ದೆ ಹೋದರೆ ಅದು ನಮ್ಮ ಕಡೆನೇ ತಪ್ಪಾಗ್ತದೆ. ಒಬ್ಬ ಶಾಸಕನಾಗಿ ಎಲ್ಲರೂ ಕೂಡ ನಮ್ಮ ಕ್ಷೇತ್ರದಾದ್ಯಂತ ಅತಿ ಹೆಚ್ಚು ಮತಗಳು, ಐತಿಹಾಸಿಕ ಗೆಲುವನ್ನು ನೀವು ಮಾಡಿಕೊಟ್ಟಿರೋಂಥದ್ದು. ಸುಮಾರು 47,607 ಮತ, ಇಷ್ಟು ಮಾರ್ಜಿನನ್ನು ಇದೇ ಮೊದಲನೇ ಬಾರಿಗೆ ಒಬ್ಬ ವ್ಯಕ್ತಿಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರ ನೀಡಿರೋಂಥದ್ದು ಐತಿಹಾಸಿಕ ಜಯ. ಅದೇ ರೀತಿ ಸುಮಾರು 1,09,000 ಮತಗಳನ್ನು ಇದೇ ಮೊದಲನೇ ಬಾರಿಗೆ ಒಬ್ಬ ಅಭ್ಯರ್ಥಿ ತಗೊಂಡಿರೋಂಥದ್ದು. ಆದ್ದರಿಂದ ನನ್ನ ಜವಾಬ್ದಾರಿ ಹೆಚ್ಚಿರ್ತದೆ, ಇದು ನನ್ನ ಕರ್ತವ್ಯ ಕೂಡ. ಅದನ್ನು ನಮ್ಮ ಜನತೆಯ ರಕ್ಷಣೆಗೆ ನಾನು ನಿಲ್ಲೇಬೇಕಾಗ್ತದೆ. ಅದರಿಂದ ಈ ದಿವಸ ನಾನು ಫಿಸಿಕಲ್ ಆಗಿ ಈ ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಕಾಡಂಚಿನ ಪ್ರದೇಶ ಎಲ್ಲ ಕೂಡ ನೋಡಿ ಏನು ಸಮಸ್ಯೆ, ಆ್ಯಕ್ಚುಯಲ್ ಸಮಸ್ಯೆ ಇದೆ ಅನ್ನೋದು ತಿಳಿಲಿಕ್ಕೆ ನಾನು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಕೂಡ ಇದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ಗಮನವನ್ನು ಸೆಳೆದಿದ್ದೇನೆ. ಅದರಿಂದ ಇದನ್ನು ಫಾಲೋಅಪ್ಪಲ್ಲೇ ಇದ್ದೀನಿ. ಹ್ಯಾಂಗಿಂಗ್ ಸೋಲಾರ್ ವೈರ್ಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಡ್ಯಾಮೇಜ್ ಆಗಿದೆ. ಕೆಳಗಡೆ ಇವರೇನು ಪ್ಲ್ಯಾಂಟ್ಸ್ ಆಗಲಿ ವೀಡ್ ಆಗಲಿ ಬೆಳ್ಕೊಂಡಿರೋದ್ರಿಂದ ಅದು ಫಂಕ್ಷನಿಂಗ್ ಆಗೋದಿಲ್ಲ, ಡೆಡ್ ಆಗ್ತದೆ. ಸೊ ಅದರಿಂದ ಕೂಡ ಸೋಲಾರ್ ಟೆಂಟಿಕಲ್ಸ್ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಜೊತೆಗೆ ಆನೆಗಳು ಕೂಡ ಮೂವ್ಮೆಂಟ್ ಆಗ್ತಿರೋದ್ರಿಂದ ಅದು ಕೂಡ ಟೆಂಟಿಕಲ್ಸ್ ಆಗಲಿ ಹಾಕಿರುವಂತಹ ಪೋಲ್ಗಳಾಗಲಿ ಡ್ಯಾಮೇಜನ್ನು ಮಾಡ್ತಿದೆ. ಜೊತೆಗೆ ಈ ಕಾಡಾನೆ ಪ್ರಾಬ್ಲಮ್ಮು ಅಲ್ಲಿಗೆ ನಿಂತಿಲ್ಲ. ಜೊತೆಗೆ ಏನು ಮಾಡ್ತಿದೆ, ಟ್ರೆಂಚ್ ಆಗಲಿ ಸೋಲಾರ್ ಫೆನ್ಸಿಂಗ್ ಆಗಲಿ ಇವೆಲ್ಲವನ್ನು ಡ್ಯಾಮೇಜ್ ಮಾಡಿಕೊಂಡು ಈಗ ರೇಲ್ ಬ್ಯಾರಿಕೇಡ್ ಕೂಡ ನಮ್ಮಲ್ಲಿ 19 ಕಿಲೋಮೀಟ್ರ್ ಬ್ಯಾಲೆನ್ಸ್ ಉಳಿದಿದೆ. ಅದನ್ನು ಕೂಡ ನಾವು ಈಗಾಗಲೇ ಸದನದಲ್ಲಿ ಅದನ್ನು ಪ್ರಸ್ತಾಪವನ್ನು ಮಾಡಿ ಮಾನ್ಯ ಅರಣ್ಯ ಸಚಿವರ ಗಮನಕ್ಕೆ ಕೂಡ ತಂದು ಅವರಿಗೆ ಎಸ್ಟಿಮೇಟನ್ನು ನಾವು ಕಳಿಸ್ಕೊಟ್ಟಿದ್ದೇವೆ ನಮ್ಮ ಕಡೆಯಿಂದ. ಅವರು ಕೂಡ ಇದನ್ನು ತುಂಬ ಪಾಸಿಟಿವ್ ಆಗಿ ಅದರ ಬಗ್ಗೆ ಮಾತನಾಡಿ ನಮ್ಮನ್ನು ಅವರು ಕೂಡ ಪರ್ಸನಲಾಗಿ ಕರೆಸ್ಕೊಂಡು ಅವರು ಈಗಾಗಲೇ ರೇಲ್ ಬ್ಯಾರಿಕೇಡ್ ಉಳ್ಳಂಥ ರೇಲ್ ಬ್ಯಾರಿಕೇಡ್ 19 ಕಿಲೋಮೀಟ್ರು ಅದಕ್ಕೆ ಮತ್ತು ಚಿರತೆ ಹಾಗೂ ಹುಲಿಯನ್ನು ಸೆರೆ ಹಿಡಿಯಲಿಕ್ಕೆ ಬೋನ್ ವ್ಯವಸ್ಥೆಗೆ ಪ್ರಯಾರಿಟಿಯನ್ನು ಕೊಟ್ಟು ಅದನ್ನು ಅತಿ ಶೀಘ್ರದಲ್ಲೇ ಮಂಜೂರು ಮಾಡಿಕೊಡ್ತೀನಿ ಅಂತ ಅವರು ಕೂಡ ಭರವಸೆನ ನೀಡಿದ್ದಾರೆ.